ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿಯ ಮೂಲಕ ಪ್ರಸಾರವಾಗುವಂತಹ ಎಲ್ಎನ್ ಕ್ಯಾರಿಯರ್ ಇನ್ಸ್ಟಿಟ್ಯೂಟ್ ಇದರ ಗ್ರ್ಯಾಂಡ್ ಲಾಂಚಿಂಗ್ ಸೆರೆಮನಿ. ಇವತ್ತು ಅಲೆನ್ ಸಂಸ್ಥೆ ಬೆಳಗಬೇಕಿದ್ರೆ ಆ ಅಲೆನ್ ಸಂಸ್ಥೆಯಲ್ಲಿ ದುಡಿಯುವಂತ ಎಲ್ಲರೂ, ಅದರಲ್ಲೂ ಜೊತೆಯಾಗಿ ಸಂಸ್ಥೆಯ ಅಧ್ಯಕ್ಷರಿರಲಿ ಉಪಾಧ್ಯಕ್ಷರಿರಲಿ ಎಲ್ಲರ ಆಶೀರ್ವಾದ ಇಲ್ಲಿ ಬೇಕಾಗಿದೆ. ಇವತ್ತು ನಮ್ಮ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಆಗಿತ್ತು. ಈ ಸಂದರ್ಭದಲ್ಲಿ ಇವತ್ತು ಅಲೆನ್ ಸಂಸ್ಥೆ ಇನ್ನೊಂದು ಕಿರೀಟವನ್ನ ಕೂರಿಸಲಿಕ್ಕೆ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಂಕಜ್ ಅಗರ್ವಾಲ್. ನಾನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿನ ಜನತೆ ಪರವಾಗಿ ಇವತ್ತು ನಾವು ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಅದಲ್ಲದೆ ನಮ್ಮ ಜೊತೆಯಲ್ಲಿ ಇವತ್ತು ದಕ್ಷಿಣ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಂತ ಯಾದವ್ ಅವರು, ಮಹೇಶ್ ಯಾದವ್ ಅವರು ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಕೂಡ ಒಬ್ರು ಮಹೇಶ್ವರು ಇದ್ದಾರೆ, ನಮ್ಮ ಟ್ರಸ್ಟಿ. ಅವ್ರದ್ದು ನೆನಪಾಗ್ತದೆ, ಅವ್ರು ಬಂದಿಲ್ಲ ಇವತ್ತು. ಮಹೇಶ್ ಯಾದವ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರು ಕೇವಲ ದಕ್ಷಿಣ ಭಾರತದ ಉಸ್ತುವಾರಿ ಮಾತ್ರ ಅಲ್ಲ, ಇಡೀ ನಮ್ಮ ಮಂಗಳೂರಿನ ಇವತ್ತು ಬ್ರಾಂಚ್ ಬೆಳಿಬೇಕು, ಬ್ರಾಂಚಿ ಇವತ್ತು ರಾರಾಜಿಸಬೇಕು ಮಂಗಳೂರಿನಲ್ಲಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಈಗಾಗಲೇ 2-3 ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿರುವಂತವರು ಮಹೇಶ್ ಯಾದವ್ ಅವರು. ಮಹೇಶ್ ಯಾದವ್ ಅವರು ಇವತ್ತು ನಗುಮುಖದ ಸೇವೆ ಬಹಳ ಯಾವಾಗಲೂ ನಗುತ್ತಾ ಇರುವಂತವ್ರು. ಇವತ್ತು ಬಹಳ ಎಲ್ಲರನ್ನು ಆಕರ್ಷಣೆ ಕೊಡುವಂತ ವ್ಯಕ್ತಿ ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ, ನಮ್ಗೆ ಬಹಳ ಉತ್ಸುಕತೆಯನ್ನು ತೋರಿಸಿದಂತ ಮಹೇಶ್ ಯಾದವ್ ಅವರು. ಅವರನ್ನ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, 2 ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಅವಿಭಜಿತ ಜಿಲ್ಲೆ ಉಡುಪಿ ಕೂಡ ಸೇರಿ ಇವರನ್ನ ಜನತೆಯ ಪರವಾಗಿ, ಮಂಗಳೂರಿನ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಾವು ಅವರನ್ನು ಸ್ವಾಗತಿಸಿದ್ದೇವೆ. ಮತ್ತೊಬ್ಬರು ವಿಪಿನ್ ನಾರಾಯಣ್ ಅವರು ನಮ್ಮ ರಿಂಗ್ ಲೀಡರ್ ಹೇಳಿದ್ರೆ ತಪ್ಪಲ್ಲ. ಇವತ್ತು ಇಡೀ ಜಿಲ್ಲೆಗೆ ಅವ್ರದ್ದು ಗೊತ್ತಿದೆ. ಇವತ್ತು ವಿಪಿನ್ ಅಂದ್ರೆ ಮಂಗಳೂರಿನ ಯುವಕರು, ವಿದ್ಯಾರ್ಥಿ ವರ್ಗದಲ್ಲಿ ಅವರನ್ನು ಬಹಳಷ್ಟು ಮೆಚ್ಚುವಂತ ಒಂದು ವಿದ್ಯಾರ್ಥಿ ವರ್ಗ ಇದೆ. ಅವರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಇವತ್ತು ಬಹುಶಃ ಬೆಂಗಳೂರು ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ರಾರಾಜಿಸುತ್ತಿದ್ದಾರೆ. ಅದರಲ್ಲೂ ಕೇರಳ ರಾಜ್ಯಕ್ಕೂ ಖಾಲಿ ಇಟ್ಟು ಕೇರಳ ರಾಜ್ಯದ ಕೂಡ ಉಸ್ತುವಾರಿಯನ್ನು ನೋಡಿಕೊಂಡು ಮಂಗಳೂರು ನಗರದಲ್ಲಿ ಅಲೆನ್ ಸಂಸ್ಥೆ ಬೆಳಿಬೇಕು ಹೇಳುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಬಂದು ಇವತ್ತು ಇದಕ್ಕೆಲ್ಲರೂ ಕಾರಣಭೂತರಾದಂತಹ ವಿಪಿನ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಲೆನ್ ಸಂಸ್ಥೆಯ ಒಂದು ವಿಶೇಷತೆ ಗುಣ, ಆ ವಿಶೇಷ ಗುಣ ಏನಂತ ಹೇಳುವಂಥದ್ದು, ಇಡೀ ದೇಶದಲ್ಲಿ ಇವತ್ತು ಅಲೆನ್ ಸಂಸ್ಥೆ ಬಹಳ ಉತ್ತುಂಗ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಒಳ್ಳೆ ಕೀರ್ತಿಯನ್ನು ತಂದುಕೊಟ್ಟಿದೆ. ಅವರು ಇಲ್ಲಿಗೆ ಬಂದ ತಕ್ಷಣ ಹೇಳಿದ್ರು, ನಿಮ್ಮ ಅಧ್ಯಾಪಕರು, ಹಿರಿಯ ಅಧ್ಯಾಪಕರು, ಈ ಶಾಲೆಯನ್ನು ಬೆಳಿಲಿಕ್ಕೆ ಕಾರಣಕರ್ತರು, ನೀವು ಬೆಳಿಲಿಕ್ಕೆ ಕಾರಣಕರ್ತಂತ ಅಧ್ಯಾಪಕರು ನಮಗೆ ಬೇಕು. ಅವರನ್ನ ನಾನು ಸನ್ಮಾನಿಸ್ಬೇಕು. ಅವರು ನಮ್ಮ ಸಂಸ್ಥೆ ಪರವಾಗಿ ಅವರ ಸನ್ಮಾನ ಕೊಟ್ಟು ಅವರನ್ನು ಬಹಳ ಉತ್ತುಂಗ ಮಟ್ಟದಲ್ಲಿ ನಾವು ಸನ್ಮಾನ ಕೊಡಬೇಕು. ಅದಕ್ಕಾಗಿ ನಿಮ್ಮ ಅಧ್ಯಾಪಕರನ್ನು ತೋರಿಸಿ ಅಂತ ಹೇಳಿದ್ರು. ಅಧ್ಯಾಪಕರು ಕಂಡಾಗ ನನ್ನ ಅಧ್ಯಾಪಕರಂತ ಚಂದ್ರಶೇಖರ್ ಮಾಸ್ಟರ್ ಅಂತ ಹೇಳೋದು. ಆಗ ಅವರು ನನ್ನ ಬಹಳ ಚಿಕ್ಕಂದಿನಿಂದ ಮತ್ತೆ ನಮ್ಗೆಲ್ಲ ಡಸ್ಟರ್ ನಲ್ಲಿ ಹೊಡೆದು ನಮ್ಮನ್ನ ಬೆಳೆಸಿದಂತ ನಮ್ಮ ಅಧ್ಯಾಪಕರಂತ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಇವತ್ತು ನಾವು ಸನ್ಮಾನಿಸಲಿಕ್ಕಾಗಿ ಇಲ್ಲಿ ಕರೆದಿದ್ದೇವೆ. ಅವರಿಗೆ ಇವತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇವೆ. ಈ ವಿಕಾಸ ಸಂಸ್ಥೆ ಇವತ್ತು ಆ PU ಕಾಲೇಜ್ ಅಂತ ಬೆಳಿಲಿಕ್ಕಿದ್ರೆ ನಮ್ಮ 2 ಅಧ್ಯಾಪಕ ವರ್ಗ ಇವತ್ತು ಬಹಳ ಶ್ರಮ ಪಟ್ಟಿದ್ರು. ಹಿರಿಯರಾದ ಶ್ರೀಪತಿ ರಾಯರು, ಮತ್ತೊಬ್ಬರು ರಾಜೇಂದ್ರ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಬೇಕಂತ ಹೇಳುವಂತ ಇವತ್ತು ಅಲೆನ್ ಸಂಸ್ಥೆಯವರ ಬೇಡಿಕೆ ಒಂದು. ಅದರ ಜೊತೆಯಲ್ಲಿ ನಾವು ಅವರನ್ನು ಸನ್ಮಾನ ಮಾಡಲೇಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಅಪೇಕ್ಷೆ ಪಟ್ಟಾಗ ಅಲೆನ್ ಸಂಸ್ಥೆ ಕೂಡ ಅದಕ್ಕೆ ಒಪ್ಪಿ ಇವತ್ತು ಅವರನ್ನು ಕೂಡ ಈ ಸನ್ಮಾನ ಮಾಡಬೇಕು. ಅವರನ್ನ 3 ಜನರನ್ನ ಇಟ್ಟು ಗುರುವಂದನೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಹೇಳುವ ನಿಟ್ಟಿನಲ್ಲಿ ಅವರನ್ನು ನಾವು ಆಮಂತ್ರಿಸಿದ ಹಾಗೆ ನಮ್ಮೊಂದಿಗೆ ಬಂದು ಇವರು ಇದ್ದಾರೆ. ಅವರನ್ನು ಇಬ್ಬರನ್ನು, ರಾಜೇಂದ್ರ ಅವರನ್ನು ಶ್ರೀಪತಿ ರಾಯರನ್ನು ಇವತ್ತು ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ
ಸೇರಿದಂಥ ಬಹಳ ವಿರಳ ರೀತಿಯಲ್ಲಿ ಅತಿಥಿಗಳಿದ್ದಾರೆ. ಅತಿಥಿಗಳಂದ್ರೆ ತುಂಬಾ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೋವಿಡ್ನ ಹಾವಳಿಯಿಂದಾಗಿ ನಮ್ಗೆ ಯಾವುದೇ ಅತಿಥಿ ಅಭ್ಯಾಗತರನ್ನ ಬಹಳ ಮನಬಿಟ್ಟು ಕರೀಲಿಕ್ಕೆ ಬಹಳ ಕಷ್ಟ ಆಗಿದೆ. ಆದರೂ ನಮ್ಮವರು ಹಿತೈಷಿಗಳು ಬಹಳ ಹತ್ತಿರದವರು ಮತ್ತೆ ನಮ್ಮ ಕಾಲೇಜ್ ವಿಕಾಸ್ ಕಾಲೇಜಿನ ನೌಕರ ವೃಂದ ಇವರೆಲ್ಲ ಸೇರಿಕೊಂಡು ಇಷ್ಟೇ ಜನರಲ್ಲಿ, ಅದಲ್ಲದೆ ಪತ್ರಿಕಾ ಮಾಧ್ಯಮದವರು ಕೂಡ ಹೆಚ್ಚಿನ ಮಟ್ಟದಲ್ಲಿ ನಿಲ್ದಿದ್ರು ಎಲ್ಲರೂ ಸೇರಿಕೊಂಡು ಇವತ್ತು ನೀವು ಸೇರಿದ್ರಿ, ಬಂದಿದ್ರಿ, ನಿಮ್ಮೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಇವತ್ತು ವಿಕಾಸ್ ಸಂಸ್ಥೆ ಬಹಳಷ್ಟು, ನಾನು ಆ ಸಂಸ್ಥೆಯನ್ನು ಬೆಳೆಸಬೇಕಿದ್ರೆ 25 ವರ್ಷಗಳ ಹಿಂದೆ ಬಹಳ ದೊಡ್ಡ ಒಂದು ಕನಸನ್ನ ಹೊತ್ತು ಈ ವಿಕಾಸ್ ಸಂಸ್ಥೆಯನ್ನ, ಏನಂದ್ರೆ ಇವತ್ತು ಮಂಗಳೂರು ನಗರದಲ್ಲಿ ಒಂದು ಅತ್ಯುನ್ನತ ಮಟ್ಟದ ಸಂಸ್ಥೆಯಾಗಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ಬೆಳೆಸಬೇಕಿದ್ರೆ ಅದಕ್ಕೆ ಬೇಕಾದಂತ ಸಹಕಾರವನ್ನು ಬಯಸಬೇಕಂತ ಹೇಳಿದಾಗ ರಾಜೇಂದ್ರಯರು, ಶ್ರೀಪತಿ ರಾಯರು, ಹಾಗೆ ನಮ್ಮ ಇಲ್ಲಿಯ ಎಕ್ಸ್ಪರ್ಟ್ ಸಂಸ್ಥೆ ಕೂಡ ಅದಕ್ಕೆ ಸಂಸ್ಥೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರನ್ನ ಶ್ಲಾಘಿಸುವಂತದ್ದು ನನ್ನ ಧರ್ಮ ಆಗಿದೆ. ಆ ಎಲ್ಲ ಸಂಸ್ಥೆಗಳು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಮುಂದಿನ ದಿನಗಳಲ್ಲಿ ಇದು ಬೆಳಿಬೇಕು. ಇನ್ನು ಇದು ಯಾಕಂದ್ರೆ ನಮ್ಮ ಬೆಳೆಯುತ್ತಿರುವಂತ ಈ ದೇಶದಲ್ಲಿ ಉನ್ನತ ಮಟ್ಟದ ಮತ್ತು ಆಧುನಿಕತೆಗೆ ತಕ್ಕಂತೆ ಇವತ್ತು ಈ ಸಂಸ್ಥೆ ಬೆಳಿಬೇಕು. ಅದು ಬೆಳಿಬೇಕಿದ್ರೆ ಒಂದು ಉನ್ನತ ಮಟ್ಟದ ಸಂಸ್ಥೆ ಬೇಕು. ಅದಕ್ಕೆ ಅವರು ನಮ್ಮನ್ನು ಪ್ರೋತ್ಸಾಹಿಸುವಂತ ಮತ್ತು ಇಲ್ಲಿ ಬೆಳೆಸುವಂತ, ಜಿಲ್ಲೆಗೆ ಕೀರ್ತಿ ತರುವಂತ ಮತ್ತು ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಕೀರ್ತಿ ತರಬೇಕು ನಮ್ಮ ಸಂಸ್ಥೆ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಅಲೆನ್ ಸಂಸ್ಥೆಯನ್ನ ನಾವು ಬಯಸಿದ್ದೆವು. ಇದು ನನ್ನ 25 ವರ್ಷಗಳ ಹಿಂದಿನ ಕನಸಾಗಿತ್ತು. ಆದ್ರೆ ಆ ಕನಸು ಇವತ್ತು ನನಸಾಗಿದೆ ಅಂತ ಹೇಳುವಂತ ಬಹಳ ಸಂತೋಷ ಪಡುವಂಥದ್ದು. ಬಹಳ ಕಷ್ಟಪಟ್ಟು ಈ ಸಂಸ್ಥೆಯನ್ನ ಬೆಳೆಸಿ ಮಂಗಳೂರಿನ ಜನತೆಗೆ, ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಒಂದು ಆಸರೆಯಾಗಿ ಈ ಸಂಸ್ಥೆ ಬೆಳಿಬೇಕು. ಈ ಆಸರೆಯಾಗಿ ಬೆಳೆಯುವುದು ಮಾತ್ರ ಅಲ್ಲ, ನಮ್ಮ ಈ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ದೇಶಾದ್ಯಂತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ರಾರಾಜಿಸಬೇಕು ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನ ಮಂಗಳೂರಿಗೆ ಆಮಂತ್ರಿಸಿದಾಗ ಮಂಗಳೂರಿನಲ್ಲಿ ಇಂತಹ ಒಂದು ಸಂಸ್ಥೆ ಒಪ್ಪಿಕೊಂಡು ನಮ್ಮೊಂದಿಗೆ ಬಂದು ಈ ವಿದ್ಯಾಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ಈ ಸಂದರ್ಭ ಅವರ ಮಾಲಕರು, ಅಧ್ಯಾಪಕರು ಎಲ್ರಿಗೂ ನನ್ನ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲ ನನ್ನ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ. And also a honor to be here this morning and associate myself with the launching of the Alan Carrier Institute to our city of Mangalore. There are so many common things between the city of Kota, where Alan Carrier Institute was initiated by the founder whom we respected today and paid our tributes, and the city of Mangalore. Kota is situated along the river Chambal, if I am right. Yes. And our city of Mangalore is along the city of Netravathi. Kota is very famous for temples, huge temples and beautiful gardens. And more than all, today, people from different parts of the country go here in quest of knowledge and education. Today, either for IIT or for NEET or for any education, even for other branches of other examinations, Kota is the source of inspiration
and it has found its own place in India. Coming to Mangalore, we are proud of ourselves. Kota has a population of 10 lakhs of people. We are just 4.9 lakhs of people. And it is the only city which perhaps our citizens do not know, that the population of Mangalore hasn't gone up for the last 10 years. Only city in the country. Yet, it has 7 medical schools for a population of 4.59 lakhs. And it has 15 engineering colleges. And if you name the paramedical and all the institutions, we have more than 100 educational institutions in the city of Mangalore. 41st center of India, that is Mangalore city. Now we are in 41 cities. I already mentioned this is, and I know very well because I travel throughout the India for the purpose of Ellen's expansion. Mangaluru is a academic capital of Karnataka. And whenever we were in Kota, before the opening of our branches, whenever the result from Karnataka, the name of Mangaluru always comes. So great results, great academicians, large institutes, medical institutes, giving good results. Ellen Career Institute was founded by our founder director Rajesh Maheshwari sir in April 1988. For the first 25 years we were in Kota only, Kota, Rajasthan. Later our founder director Rajesh sir said now to teach every student of India, we want to go out. So in 2013 we start opening our centers, and for the very first year we started 2 centers, that is Chandigarh and Ahmedabad. And next year it was in Jaipur, Bangalore and so on. Bangalore we came for the first time in 2015. I was the first time I came in 2015 January. Later Mahesh sir joined us. And I found that there is a lot many intelligent students and teachers are working there. And that was our first step to South. And later we started Chennai, Kochi, Mysuru, Pondicherry, and now in Mangalore. As far as I talk about the results, 10 times in the last 12 years, student of Ellen Career Institute got All India rank 1 in NEET, IIT JEE Advanced, and AIIMS. So that is the best academic part. Our motto of our director is deliver best academic. Student first. And the tagline is already Kishan sir mentioned that it is Sanskar se Safalta tak. And we strictly follow that. So I want to ensure Dr. Shetty that will be definitely followed in Mangalore. It is followed since 1988. We take care of the culture of the city, culture of India. As you already said that Mangalore, and I know that is, Mangalore is a versatile city. One more icon is added to this city, that is Ellen. And definitely we'll try our level best, to produce good results, and that is our tagline, that is Sanskar se Safalta tak. I welcome to all of you, and thanks for giving the opportunity to introduce ourselves in Mangalore. Definitely will work, and our tagline, that is Sanskar se Safalta tak, and
together will make a difference. Definitely will do. Thank you. Thank you very much. 5 years ago, when I landed to Bangalore, that time only I came to know that Bangalore is an education capital of Karnataka. But immediately the second question came to my mind, because planning about entering to the South India, opening to the center at Bangalore, it was already planned by our Vice President and team, which was already finalized. Later on I got to know that I have to go there, I have to take care of everything. But when I landed there, when I came to know that Bangalore is a education capital, then why we opened our center at Bangalore? I discussed with them. They said, sir, capital of education is Bangalore. That will be today, that will be in forever, future also. What we need to do is, we are very well known as far as the academics is concerned, as far as the results are concerned, care of student, the value which we inculcate among the student during our teaching part is concerned. Everything we are very well known in the North India. But who knows you into the South India? So what you have to do is, first we have to open our center, a city called Bangalore, where many parents are there from the various city, various part of India. You go there, you prove yourself as a Ellen. What exactly is Ellen, which we are doing at North India, and you have already served here at Kota for many years. So you replicate the philosophy, the ideology of Ellen at the Bangalore, which would be our gateway of South India. Then we will think about Bangalore also. Without that, if you are failed to prove yourself at Bangalore, don't discuss anything to open any new center in Southern India. These were the words which I said with them at that day. They have concluded in 5 minutes of talk. That only I realized that what is a such vision is there with our seniors about our Ellen, about our expansion plan. And to be very true, in these 6 years, we have proven ourselves as far as the result is concerned. If you talk about the result, we are producing best rank of that city wherever we are present. We are sending 1 or 2 students internationally for their Olympiad. We have created a value of Ellen system among the parent. That is what the reason. If we talk about today, the last year in Ellen, Southern India strength was more than 20,000. This is what the value which we have created in Southern India. After that, now when again we have discussed, now we should move to the education capital of Karnataka. So last year only we have planned it, but somehow because of this pandemic situation, they have pushed us back. And this year, again we have discussed with the chairman sir for Mangalore Center specifically. I came to Mangalore multiple times. I have discussed with chairman sir what is sir's vision about opening Ellen Center at Mangalore. Because what happens, Ellen is a very big brand. Anybody who want to associate with Ellen, they always think how to increase my business by taking the name of Ellen. Because if I know it personally, everybody knows it personally, that once in a 5 year of span, if we have only Bangalore city strength is more than 12,000, it's not a small number, it's a very big number. So that means this name is like that, wherever it will go, strength will automatically come. But when I have discussed with sir, I met sir with the reference of our Vipin sir, because Vipin sir has already worked in this city Mangalore.
So you were already aware and already in contact with the sir. So when I met with sir, then the vision of sir came out. What we were discussing, what Dr. Sir was discussing, that the best result, the value-based result, if there with the Mangalore city, there is a most welcome for Ellen in Mangalore. And when such type of thought is there, I strongly believe if thought of Chairman Sir of Vikas PU is like that, and we are thoroughly professional in our system, I strongly believe right from Vice President to our South India head or our center head, our campus head, wherever you go there, we all are teachers. And being a professional teacher, we know what is the requirement of student, what is the requirement of our teacher. That is why we can manage both the things very easily, and that is what the reason Ellen is growing as far as the strength, as far as the result, wherever we are opening. Nowhere we thought that we have opened center and we have closed after a few years. It has not happened till now. As sir said, today is the 41st center which we are opening here. I believe that we are going to take this center to a greater height as far as the value-based result, values inculcated into the student along with the best result. I always have one thing in our mind, that wherever we are going, our name Ellen, because how come this Ellen name comes to the picture? First we should know our founder director sir's father Shri Lakshmi Narayan Maheshwari. So from Lakshmi Narayan, our founder director sir have taken L and N. Lakshmi L and Narayan is N. So if we pronunciate L N, then this word A-L-L-E-N is came from Ellen. And what is his thought is that if this name is not a simple ordinary name which we have taken from somewhere for registration point of view, this name is a name of our father. If it is a name of our father, at any point of time, at any situation, that should not be diluted. Anybody who is being associated with this Ellen, they should not feel that I have paid my fees and I have wasted it. I have joined this system and I spoiled my career. If the thought is like that, we always carry that thought in a same way. That is why we always take some time to open our center. There are many people, they are behind us to open your center here, there, where. But we always take time. First we build ourselves confident. First we prove ourselves in that particular area. Once people started knowing us by our work, not by the name only, then only we start moving further in expansion. So, with this feeling only, once we have started, we are starting our campus, our center at Mangalore. We have given this responsibility to take this center to the next height. Our young dynamic leader, Vipin sir, and lovely team who is sitting behind. And definitely within a year or two, the result which is expected from the parent side, from our management side, from the HO, we are going to produce. And one most important thing, because every year I am personally observing that many students are traveling from Mangalore to Bangalore. It is difficult
For me it is difficult. In one day morning, if I start from Bangalore, I reach here and evening I go back to the Bangalore. It is difficult. For parent again it is more difficult. Personally, I am in association, I am in contact with few students who is belonging to the Bangalore, studying at Bangalore. The target which we have assigned them, beta, you have to do first step this. All those students, they qualified what assignment we have given to them. For example, they were there in the 11th, we asked them to qualify KVPY because we don't have any target in 11th class. And all of them qualified KVPY. Again, next target this year maybe JEE Mains or NEET. That also will be qualified by them. But the thought which I got to come Bangalore as soon as possible is this also. That if the student and parent who have come little number over here, and if they have a such type of IQ, EQ level, dedication level, energy level, parental force, whatever we can say, if we'll come here and if we get the mass of such a type of student, you tell us who will stop us to produce the best result from this area. That was the whole idea. And I believe with the same energy, same dedication, same enthusiasm, by taking the full ownership of what work is assigned to us, we are going to give a best center of this 41st center as a Mangalore center with Vikas PU colleges. Once when I was studying in class 9th, my uncle met with an accident, and if he is walking today, it is because of Dr. Shantaraj. Another thing happened when I was teaching in Mangalore. A night my son was gasping for breath. We almost lost him. And Dr. Ali Kumble, I can never forget you, sir. Then again, Krishna Palimar sir, who has always been a father figure. Pankaj sir and Mahesh sir, both great mentors to me. Every time, whenever there is a crisis call, they address to it. They say, Vipin, everything is fine, no worries. My dearest friends of Bangalore, Ajit and Lawrence, always you guys are there. I wouldn't speak about results because Alan always speaks about the results. I just would say I will not discern students on the basis of results because cheat and teach include the same alphabets. I combine to do only teaching. And just one promise I would make to all my students right from the beginning is that the day I stop to see the face of my son on the faces, I would stop teaching. If I will not push my son beyond a limit, saying that you have to get this particular amount of score, I don't have the right to tell my students, come on, go beyond your capacity. Whatever justifies their capacity, they have to attain that. Not everyone can be a first rank holder. When they walk into AIIMS or IIT or anywhere, it's again a mixed bench of intelligentsia who will be running it, who will be sitting over there. But one thing is for sure, they will never have a breakdown with us. The best teacher team with us, they will take care of it. They may be quite young to look at, but they are the best in knowing students because they can match the wavelengths better because their age gap is not much greater. Will not talk much, just would love to thank you all for this all-wing support. In a year or two, hope Mangalore will speak about Ellen and Ellen will bring more smiles to Bangalore. Thank you all. Thank you so much.
ಎಸ್, ಯಾವುದೋ ಒಂದು ಸಿಟಿಗೆ ಎಂಟರ್ ಆಗುವಾಗ ನಮ್ಮ ಕಣ್ಣಿಗೆ ಕಾಣುವಂಥದ್ದು ದೊಡ್ಡ ದೊಡ್ಡ ಬ್ಯಾನರ್. ಆ ಬ್ಯಾನರಲ್ಲಿರುವಂಥ ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ಗಳ ಫೋಟೋ, ಐ ಮೀನ್ ರ್ಯಾಂಕ್ ಹೋಲ್ಡರ್ಸ್ಗಳ ಫೋಟೋ. ಆಗ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡುವಂಥ ಒಂದು ಆಸೆ ಅಂದರೆ ಆ ರ್ಯಾಂಕ್ ಹೋಲ್ಡರ್ಸ್ ಫೋಟೋಲಿ ನಮ್ಮ ಮಕ್ಕಳ ಫೋಟೋ ಕೂಡ ಇರಬೇಕು ಅಂತ. ಆ ಕನಸನ್ನು ನನಸು ಮಾಡಲಿಕ್ಕೆ, ಆ ಕನಸಿಗೆ ಒಂದು ಬಣ್ಣ ತುಂಬಲಿಕ್ಕೆ ಒಂದು ಟೂಲ್ ಅಂದರೆ ಎಲೆನ್ ಕ್ಯಾರಿಯರ್ ಇನ್ಸ್ಟಿಟ್ಯೂಟ್. ಈ ಎಲೆನ್ ಕ್ಯಾರಿಯರ್ ಇನ್ಸ್ಟಿಟ್ಯೂಟ್ ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಟೈ ಆಫ್ ಆಗಿದೆ. ಸೊ ನಮ್ಮ ಜೊತೆಗೆ ಇದ್ದಾರೆ ಈಗ ಚೇರ್ಮನ್ ಆಫ್ ವಿಕಾಸ್ ಗ್ರೂಪ್ ಇನ್ಸ್ಟಿಟ್ಯೂಷನ್ ಜೆ ಕೃಷ್ಣ ಪಾಲಿಮಾರ್ ಸರ್. ಸೊ ಅವರನ್ನು ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ನಿಮ್ಮ ಹತ್ರ ಕೇಳಬೇಕಾಗಿರೋ ಕ್ವಶನ್ ಏನಂದರೆ, ಸ್ಟೂಡೆಂಟ್ಸ್ಗಳಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ನೀವು? ಇವತ್ತು ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಅವಿಭಜಿತ ಜಿಲ್ಲೆಯಲ್ಲೇ ಮಕ್ಕಳು ಇವತ್ತು ನಾವು ಒಳ್ಳೆಯ ಶಾಲೆಯಲ್ಲಿ ಕಲಿಬೇಕು, ಒಳ್ಳೆಯ ರ್ಯಾಂಕ್ ತರಬೇಕು, ಅಥವಾ ಇನ್ನೇ ದೇಶಾದ್ಯಂತ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಒಂದು ಹುದ್ದೆಗೆ ಹೋಗಬೇಕು, ಅಥವಾ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಇದೆಲ್ಲ ದೊಡ್ಡ ದೊಡ್ಡ ಕನಸು ಇರುವಂಥದ್ದು ನಮ್ಮ ಮಕ್ಕಳಲ್ಲಿ. ಆದರೆ ಅದಕ್ಕೆ ಸಮರ್ಪಕವಾಗಿ ವಿದ್ಯಾರ್ಜನೆ ಕೊಡುವಂಥ ಸಂಸ್ಥೆಗಳು ಕೊರತೆ ಇತ್ತು. ಅದು ಕೆಲವೇ ಸಂಸ್ಥೆಗಳು ಅದನ್ನು ತುಂಬಿದ್ದು, ಆದರೆ ಸಾಕಾಗ್ತಿಲ್ಲ ಇತ್ತು. ಆದರೆ ಇವಾಗ ಏನಾಗಿದೆ ಅಂತಂದರೆ, ಆ ಒಳ್ಳೆಯ ಸಂಸ್ಥೆಗಳು ಸಿಗಬೇಕು ಅಂತ ಹೇಳಿದರೆ ಯಾವ ಒಳ್ಳೆಯ ಸಂಸ್ಥೆ? ನಾನು ಹುಡುಕ್ತಾ ಇರುವಾಗ ಇಡೀ ದೇಶದಲ್ಲಿ ನಂಬರ್ 1 ಎಜುಕೇಷನ್ ಕೊಡುವಂಥ ಸಂಸ್ಥೆ ಇದ್ದರೆ ಅದು ಎಲೆನ್. ಆ ಎಲೆನ್ ಸಂಸ್ಥೆಯನ್ನು ಇವತ್ತು ನಾವು ಇಲ್ಲಿಗೆ ಮಂಗಳೂರಿಗೆ ತರಬೇಕಂತ ಹೇಳಿ 3 ವರ್ಷಗಳಿಂದ ಪ್ರಯತ್ನ ಮಾಡ್ತಾಯಿದ್ದೇನೆ. ಆದರೆ ಈ ವರ್ಷ ಅದು ನಮ್ಮ ಕನಸು ನನಸಾಯಿತು. ನಂದು ನಿಜವಾಗಿ 25 ವರ್ಷಗಳ ಹಿಂದೆ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಅದೇ ಒಂದು ಕನಸಿತ್ತು. ಒಂದು ದೇಶದಲ್ಲೇ ಉನ್ನತ ಮಟ್ಟಕ್ಕೆ ನಾವು ಹೋಗಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು, ಮಾತ್ರ ಅಲ್ಲ ನಮ್ಮ ಮಕ್ಕಳು ಕೂಡ ಆ ಸಂಸ್ಥೆಯ ಮುಖೇನ ದೇಶದ ಉನ್ನತ ಹುದ್ದೆಗೆ ಹೋಗಬೇಕಾದ್ರೆ ಒಳ್ಳೆಯ ಸಂಸ್ಥೆಯ ವಿದ್ಯಾರ್ಜನೆ ಸಿಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಮಕ್ಕಳಲ್ಲಿ ಇರ್ತದೆ. ಆದರೆ ಆ ವಿದ್ಯಾರ್ಜನೆ ಸಿಗುವಂಥ ಸಂಸ್ಥೆ ನಮ್ಮ ಸಂಸ್ಥೆ ಆಗಿರಬೇಕು, ವಿಕಾಸ್ ಸಂಸ್ಥೆ ಆಗಬೇಕು. ವಿಕಾಸ್ ಸಂಸ್ಥೆಯ ಮುಖಾಂತರವೇ ಆ ವಿದ್ಯಾರ್ಜನೆ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಚೆ ಇತ್ತು. ಅದು ಇವತ್ತು ಕನಸು ನನಸಾಗಿದೆ. ಎಲೆನ್ ಇವತ್ತು ಮಂಗಳೂರಿಗೆ ಬಂದಿದೆ. ಅದರ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು. ಕೆಲವರಲ್ಲಿ ದೊಡ್ಡ ಒಂದು ಭಾವನೆ ಇದೆ, ಅದರಲ್ಲಿ ವಿಶೇಷ ರೇಟ್ ಮಾಡ್ತಾರೆ, ಭಾಳ ಹೆವಿ ಫೀಸ್ ಮಾಡ್ತಾರೆ. ಅದೊಂದಿದೆ. ಅದಲ್ಲ, ಅವರು ಮಂಗಳೂರಿಗಾಗಿ ಇವತ್ತು ಬಹಳ ಅವರು ಬೇರೆ ಕಡೆಗೆ ಮಾಡುವಂಥ ಏನು ಚಾರ್ಜ್ ಇದೆ ಅದರ ಅರ್ಧಕ್ಕಿಂತಲೂ ಕಡಿಮೆ ಮಾಡಿ ಇವತ್ತು ಮಕ್ಕಳನ್ನು ಆಕರ್ಷಿಸಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆ ಕೊಡಬೇಕು. ಮತ್ತು ಭಾಳ ಎಲ್ಲ ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಏನಿರ್ತದಂದರೆ 95, 96, 98% ಬಂದ ಮಕ್ಕಳನ್ನು ನಾವು ಉನ್ನತ ಮಟ್ಟಕ್ಕೆ ಕೊಂಡು ಹೋಗುವಂಥ ಒಂದು ಪದ್ಧತಿ ನಮ್ಮ ಬಾಕಿ ಎಲ್ಲ ಇನ್ಸ್ಟಿಟ್ಯೂಷನ್ನದ್ದು. ಹಾಗೆ ಇವ್ರದ್ದು ಎಲೆನ್ ಹಾಗೆಲ್ಲ 60% ಇದ್ದ ಮಕ್ಕಳನ್ನು ಕೂಡ ಮೇಲ್ಮಟ್ಟಕ್ಕೆ ಕೊಂಡು ಹೋಗಿ ಅವರನ್ನು ರ್ಯಾಂಕ್ ತರಿಸಿ ಇಡೀ ದೇಶದಲ್ಲೇ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಎಲೆನ್ ಗ್ರೂಪಿನಲ್ಲಿ ಇದೆ. ಅದನ್ನು ಇವತ್ತು ನಾನು ಅದನ್ನು ಪಡ್ಕೊಳ್ಬೇಕು, ನಮ್ಮ ಮಂಗಳೂರಿನ ಜನತೆಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಆಸಕ್ತಿಯಿಂದ ಎಲೆನ್ ಮಂಗಳೂರಿಗೆ ಬಂದಿದೆ. ಅದರ ಸದುಪಯೋಗವನ್ನು ಮಂಗಳೂರಿನ ವಿದ್ಯಾರ್ಥಿಗಳು ಪಡ್ಕೊಳ್ಳೋದು ಒಳ್ಳೆಯದು, ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಎಲೆನನ್ನು ಮಂಗಳೂರಿಗೆ ತರುವಂಥದ್ದು ನಿಮ್ಮ ಕನಸು ಅಂತ ಹೇಳಿದ್ರಿ ಸರ್. ಸೊ ಈಗ ಎಲೆನ್ ಅನ್ನೋದು ವಿಕಾಸ್ ಜೊತೆಗೆ ಟೈ ಆಫ್ ಆಗಿದೆ. ಸೊ ಈಗ ನೀವು ಜೊತೆಯಾಗಿ ಮಂಗಳೂರನ್ನು ಯಾವ ಸ್ಥಾನದಲ್ಲಿ, ಮಂಗಳೂರಲ್ಲಿ ಎಜುಕೇಷನ್ ಕ್ಯಾಪಿಟಲ್ ಅಂತ ಹೇಳ್ಬೋದು, ಮಂಗಳೂರನ್ನು ಯಾವ ಸ್ಥಾನದಲ್ಲಿ ನೋಡಬೇಕು ಅಂತ ಇಚ್ಛೆ ಪಡ್ತೀರಾ ಸರ್? ನಾವು ಮಂಗಳೂರನ್ನು ಯಾವ ಸ್ಥಾನದಲ್ಲಿ ಕಾಣಬೇಕು ಅಂತ ಹೇಳಿದರೆ, ಈಗ ಎಲೆನ್ 1ನೇ ಸ್ಥಾನದಲ್ಲಿದೆ. ಅದೇ ಮಂಗಳೂರು 1ನೇ ಸ್ಥಾನಕ್ಕೆ ಬರಬೇಕು. ಆ 1ನೇ ಸ್ಥಾನದಲ್ಲಿ ಬಂದು ನಮ್ಮ ಮಕ್ಕಳು ಇಲ್ಲಿ ರಾರಾಜಿಸಬೇಕು ಮುಂದಿನ ದಿನಗಳಲ್ಲಿ. ಈಗ ಹೇಗೆ ನಾನು ಮಂತ್ರಿಯಾಗಿದ್ದಾಗ ಮಂಗಳೂರಿನ ಒಳ್ಳೆಯ ರಸ್ತೆಯನ್ನು ಕಂಡರು ಅಂತ ಹೇಳುವಂಥದ್ದು ಜನರಲ್ಲಿ ಒಂದು ಒಳ್ಳೆತನ ಇದೆ, ಎಲ್ಲರೂ ಹೇಳ್ತಾರೆ. ಹಾಗೆ ಮಂಗಳೂರಿಗೆ ನಂಬರ್ 1 ಸ್ಥಾನವನ್ನು ವಿದ್ಯಾ ಕ್ಷೇತ್ರದಲ್ಲಿ ಕೃಷ್ಣ ಪಾಲಿಮಾರ್ ತಂದುಕೊಟ್ಟರು, ವಿಕಾಸ್ ಕಾಲೇಜು ತಂದುಕೊಟ್ಟಿದೆ ಹೇಳುವಂಥ ಒಂದು ವಿಶೇಷವಾದಂಥ ಕೊಡುಗೆ ಮಂಗಳೂರಿನ ಜನತೆಗೆ ಕೊಡಬೇಕು ಅಂತ ಹೇಳುವಂಥ ಆಸೆ ನನ್ನಲ್ಲಿ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ವರ್ಡ್ಸ್ ನಮ್ಮ ಜೊತೆಗೆ ಹಂಚಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಈ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಹೇಳ್ತಾ ಧನ್ಯವಾದ. So yes, now we have with us the academic head of Ellen Career Institute, Mahesh Yadav sir. Let's talk to him. So first of all, we would like to ask you the question that education is a ocean. We have to grab the pearls from that. So it is what Ellen Career Institute does to that. Like what depth of knowledge we can grab from that.
Yeah. So Allen Career Institute basically it is 33-year-old organization and we are based Kota only. So we are giving coaching for the IIT and NEET entrance examination. Apart from that, we are giving coaching for the student who is aspiring for Olympiad, national as well as international level. So once we are here at Mangalore, so now definitely we are expecting a national and international result from this Mangalore city basically. So that we are going to inculcate in the student of Mangalore basically. So now, what is the major motive of the Ellen Career Institute? Yeah, so actually I'll give you a little background that 5 years back we have opened our center at Bangalore. And Bangalore we have produced the national and international results since last 5 years. And there are so many students who are traveling from Mangalore to Bangalore. In these 5 years we have observed very means personally. So we thought because these students have very good IQ, EQ level and they are performing excellent in their particular exam and their result. So we thought Vince, it is not possible to call all the students from Mangalore to here. So let us go to Mangalore and give the best academics there only so that the majority of the students they can be benefited by the best system and best academics of Allen. This is what our basic motto to come over here. We are proud enough that Ellen has chosen Mangalore and Mangalore has widened its strength to Ellen Institute, and we wish all the good luck and all the best to you, sir. Yes, now we have with us the center head of Ellen Career Institute, Vipin sir with us. So let's talk to him now. Sir, good afternoon to you. Good afternoon. So at the beginning, I would like to ask the question that, as we know, knowledge is as I already said that knowledge is an ocean. So we need a good faculty member to show us in which way we have to travel, in which way we have to grab the knowledge. So how is the faculty of Ellen different from others? No faculty anywhere is different. So if you have an emotional connect with the students will be attached to you, and you just can't teach subject. It has to come organically. Okay? So you first know your student, connect with them emotionally, don't judge them. Help them out. If he is a child, if she is a child who is a toddler, the way you hold their finger and make them walk, take them through this journey and don't ever let them feel that this is a big ocean. What are the opportunities we can grab? What are the opportunities students can grab from Ellen Institute? The best thing is our academics itself. So the thing is like we have our academics chiseled in a way that we will cater to the requirements of the students, anything which they need. Like for example, we have our doubt counters, we have our test scripts and test papers. So anytime if a student feels like he is unable to do it, so the teacher will always be there. So exam hall will be the only place where the student will be away from the teachers. Otherwise, we are always walking with them. We were very glad to know that Ellen is not it does not only focus on education, but also the prayer. It might be when we start the class, it might be a prayer. So how it is important in a student's life, like prayer or meditation? How it is important? It is as important to a student as a parent is for his life. Thank you, sir. Thank you so much for your words. Thank you so much. Yes, we have now Pankaj Agarwal sir with us. So let's talk to him. So at the beginning, I would like to ask you that what is Kota teaching philosophy? Kota teaching philosophy is unique actually. Myself is also a teacher. I started teaching in 1998 and I have been teaching since till 2016, and there is uniqueness about the teaching of Kota because we care the academics from bottom to from basics to the highest level of studies. So Ellen, it is a 33 years of journey. What do you want to say about this? It's a great journey actually. I have been associated with Ellen since last 15 years, and the motto of our director is provide the each and everything to the student, because student first is our best motto, and secondly sanskar se safalta tak. That is our tagline. We strictly follow the culture, the values, and then studies, then academics. Now finally, what is your advice to aspirant, to parent and to a student? My sincere advice to student will be calm, have faith in yourself, and have faith in your teachers. That is the only key to the success. A bit hard work is required, but main thing is have faith.
Thank you so much for that thoughtful words. Thank you so much, sir. Yes, we have now with us Hari Kishan, sir, the pillar of the Ellen Career Institute. Let's talk to him. So, first of all, I would like to ask you that education, its motto should not only be like teaching the person, student, but its main motto should be molding them into a best citizen. How does Ellen does this? The care, concern, value, grit, determination, and faith and belief of students, parents into the system, and the teacher-led student-centric methodology is something that Ellen is very well known as. Today's education, when you talk about today's environment and education, you will see it is not just teaching that our Guru Dronacharyas are doing. They are the real fathers and mothers for them. Children come in their pretty teen age, youngest age. I never dreamt to be out of it, but when they come to Ellen, they stay there, and for their 2 years or 3 years period, they submit themselves into this divinity called education. The miracles happen then only. And their successes are actually the certificates for all our Guru Dronacharyas. And the parents, their faith, if you look at it, children forget about it. Our parents and our children, they have special time when they talk to all their problems to these Guru Dronacharyas. That is what Ellen stands for, and the education at this hour stands for. So nowadays the education, like the tagline for success has been changed. It's not only hard work, it's the smart work also. How does the Ellen does the smart work along with the hard work? If you see hard work, smart work, one thing is common, constant. That is only work, right? The study ethics, the ethos, the principles which formulate the good study habits which we call of a student. So Ellen is a very democratic way of learning. It never forces child that you need to sit for 6.5 hours and study, after that take 1 hour of nap, again sit and do the self-study. It doesn't say that. The best part of it is children love this pressure which people call, but for children at Ellen it is more of a pleasure rather than pressure. So therefore work is constant. They know their dreams, their goals and their ambitions are pretty clear at it. At Ellen the mantra is dream big, aim high, achieve handsomely. Your gurus are there with you, nothing to worry about. In Hindi we say tera kya bigadega jamana. There are only 3 people there. One is the mother, the first goddess who is there. Second is the father, and the guru who is the teacher. Only these 3 people. Mahesh Yadav sir always says, teacher is the only one after father and mother who can hold your ear and swing around, say what is it that you are doing. This is what Mahesh Yadav sir says. And at any given point at Ellen, they don't even touch the ear. The eyes and the care, the concern and the expectation of self from the system, from the teacher, and from the teacher to the kid. This is such a pious relationship that the results are automatically happening. I call them EESS. These are ever evolving success stories, right? This is what our kids are at Ellen. And this is what is the platform. For this, lot of credit should go to our 4 Guru Bhratas who started it off. I'm not just saying because of this, but 17 years into this industry, 14 years at Kota, a city which got its second lifeline due to Ellen. And when you look at it, the eldest brother of them is our conscience keeper of our family. 10,000 strong members. When they ask us, no, in your home, if there is a daughter, the first thing they'll say, what is your daughter doing? She's studying BTech now, final year, and okay, fine. Once she completes, ask her to come to Ellen. Whatever she wants to do teaching, or she wants to do something into the IT, or she wants to do anything. Let her contribute. This is her own company. Similarly, if what's your wife doing? Mahesh Yadav sir asked me. It is 43 months for me in Bangalore. He said, sir, madam kya kar rahi hai? I said, she's at Kota sir abhi to school mein hai Bangalore. Acha theek hai. 23rd of December 2017 we shifted our residence, and 10th of January Mahesh sir said, madam ko bolo office mein aa jaye, bas khatam. Finished. And the best part of it is, this is a personal story I'm telling you. This is how Mahesh Yadav takes care of each and every. Mahesh Yadav sir when we call them, and for me, MY sir. When I call him fondly, I call him, his name itself is Mahesh, the great Ishwar, right? The way they take care of it, you don't need to worry about your family because you are there. We spend more than 10 hours a day
at Ellen, all our worries are taken care of. हमारी चिंताएं कुछ नहीं होती क्योंकि हमारे पास हमारे परिवार के मुखिया वैसे हैं, वैसे हमारे 4 गुरु भ्राता हैं और गुरु माता हैं जो इस तरह देख रही हैं. इसलिए एलन में लोग नौकरी नहीं करते, एलन में लोग अपनी ज़िंदगी बिताते हैं. हम नौकरी नहीं करते, हमारे लिए कोई फ़र्क नहीं पड़ता, हम 10 से 7 की नौकरी में विश्वास ही नहीं करते. हमारे बच्चे हमें रात को 1 बजे भी बात करते हैं और हम अपने बच्चे सुबह 4 बजे at 4 o'clock we become the alarm clock for them. This is what Ellen has in our life. हमें कुछ और सोचता नहीं है, ना हम अपने पैकेजेस के बारे में सोचते हैं, ना हम अपने इंक्रीमेंट्स के बारे में सोचते हैं, ना हम कुछ सोचते हैं. हमें सिर्फ बच्चे बच्चे और बच्चे. और हमारा ये जो नाम एलन है, लेट श्री लक्ष्मी नारायण महेश्वरी हमारे पितृ पुरुष जो हैं, हमें इस पे एक भी ब्लेमिश नहीं आने देना है. हमें अपने कंडक्ट को ऐसा रखना है कि हमारे बच्चे और हमारे पेरेंट्स, अभिभावक जो है, हम पे इस तरह विश्वास करके बच्चे हमें दें. और ये होता है. मेरी बेटी मैंने आपको सौंप दी, एलन में आके एक पिता और एक माता बोलते हैं, और उसके बाद उसकी सफलता को देखते वक्त सबसे पहले आगे हमारे एलन में टीचर्स को ही करते हैं. तो मैडम ये परिवार कहाँ मिलेगा, ये संसार कहाँ मिलेगा? इसलिए हमें कोई और संसार देखने की ज़रूरत नहीं है. हमें एलन तो हमारी ब्लड ग्रुप पूछेंगे तो मैं डायबिटिक आदमी हूँ, मेरा खून किसी काम नहीं आएगा, पर मेरे खून में एलन है तो मेरे एलन के लिए मेरा खून हरदम काम आता है और मेरे बच्चों के लिए हरदम काम आता है. ये हमारे जीवन का फ़लसफ़ा है. इसलिए हम बोलते हैं संस्कार से सफलता तक, एंड टुगेदर विल मेक डिफरेंस. हमारे राजेश महेश्वरी सर एक बात बोलते हैं, जिन्होंने ये संस्था स्थापित करी, तेरी चले या मेरी चले, चलनी तो एलन की चाहिए. तो उसके बाद मैडम कोई गुंजाइश बच जाती क्या? तो हम अपनी ज़िंदगी में क्या करते हैं, एलन की ही चला दो, अपनी नहीं चलाएं तो भी चलेगा, एलन की पहले चला दो ना. और एलन क्या चाहता है? हर अभिभावक को एक जीतता और जीता हुआ पुत्र या पुत्री, राइट, ये उनके ज़िंदगी में उनके ये चरण उनके ऐड करता है. एक एक पेज, वी से दिस पेज ऑफ योर लाइफ एट एलन इज सच ए पेज. How glamorous, how glorious, how achievement oriented you want to you make it because your teachers are there with you. This Ellen world is there with you. Most of the people ask for difference. This is the difference I think that should be done. Thank you, sir. It was I'm very glad to hear that word. Ellen में लोग नौकरी नहीं करते बल्कि जीवन जीते हैं. It is a line for the life. And at last, finally, I would like to ask a question. Why choose Mangalore? And how proud are you to choose to establish Ellen in Mangalore? आपने देखे होंगे कि मेरी एक पेरेंट आई हुई थी, जहाँ पे एक बच्चे की पेरेंट आई हुई थी. हमारे यहाँ से मैंगलोर से बच्चे जो हमारे पास पढ़ रहे हैं, इन सब में बच्चों में आप देखेंगे टैलेंट इनका बहुत है. मैंगलोर को कहते हैं कि एकेडमिक कैपिटल. तो कोटा और मैंगलोर की सिमिलरिटी डॉक्टर शेट्टी ने बताई, बट हम आपको बता दें कि हम आज से 33 साल पहले जब शुरू किए थे तो हम भी ऐसे ही शुरू किए थे. मैंगलोर को आज अगर हम यहाँ आते हैं तो दक्षिण कन्नड़ा एरिया का एक बेस बनेगा, हमारा हब बनेगा, और यहाँ के टैलेंट को हम नेशनल इंटरनेशनल अरीना ऑफ कॉम्पिटिशन्स में हम एक ऐसा प्लेटफॉर्म देना चाहते हैं कि वो अपनी ज़िंदगी जिएं और वो जीते और भारत का परचम हर जगह लहराएं. अभी जो बच्चे हमारे पास आए हैं, जो पेरेंट्स हमारे पास देखते हैं, अपने बच्चों को छोड़ते जाते हैं मैंगलोर से, यकीन करिए मैडम, हर एक में एक विजेता है. और ये हमारा घमंड नहीं है और ये हमारा गुरूर नहीं है, ये हमारा आत्मविश्वास है कि जो ये बच्चे हम में अपने माँ बाप देखते हैं और हम में बोलते हैं कि हमें सफल होना है पर इन संस्कारों के साथ. और आपको भी बोलता हूँ बेटा, आपसे भी उम्र में बड़ा हूँ मैं, एक ही बात बोलता हूँ, आपको ज़िंदगी में कोई भी बच्चा मिल जाए जिसको आपको लगता है कि इसमें टैलेंट है, और अगर समाज की कोई दायित्व उनको रोक रही है, तो बेझिझक होकर आप एलन में उस बच्चे को दे दीजिए. हम अपना कर्तव्य पूरा करेंगे. यह हमारे नवीन महेश्वरी सर का जो हमारे 30 ग्रुप आता है, ये उनका बहुत प्यार भरा हमें एक संदेश है कि आप समाज में देखिए, जिसको ज़रूरत पड़े, हर बच्चे को एलन की ज़रूरत पड़े, हर बच्चे के पास एलन होना चाहिए. द्वार हरदम खुले होने चाहिए, क्योंकि हम अपने दिल से बच्चों को देखते हैं. यहाँ से लिया हुआ हर डिसीजन मैडम सही होता है, हम दिल से सोचते हैं, और हमारे एलन हमारे दिल में ही नहीं, हमारे माथे पे और हर जगह अगर आप देखें तो हमारी ज़िंदगी एलन है. उससे ज़्यादा हम क्या बोलें. Thank you, sir. Thank you for such fireful words, such joshful words. Let this josh be there forever. And yes, thank you so much for this, and all the best for your Ellen Career Institute. Thank you. Thank you.